ಈ ದೇಶದ ಜನರಿಗಾಗಿ ಪ್ರಧಾನಿ ಮೋದಿಯವರು ದಣಿವರಿಯದೆ ಶ್ರಮಿಸ್ತಾ ಇದ್ದಾರೆ. ಹಲವಾರು ಜನಪರ ಯೋಜನೆಗಳನ್ನು ಜನತೆಗೆ ನೀಡಿ ಉತ್ತಮ ಪ್ರಧಾನಿ ಎಂದು ಕರೆಸಿಕೊಂಡಿದ್ದಾರೆ. ಹಲವಾರು ಸ್ಮಾರಕಗಳನ್ನು ಕೂಡ ನೀಡಿದ್ದಾರೆ. ದೇಶದ ಜನರಿಗಾಗಿ ಇಷ್ಟೆಲ್ಲ ಒಳಿತು ಬಯಸುವ ಪ್ರಧಾನಿ ಮೋದಿಯವರು ಜನರ ಹಣವನ್ನ ದುಂದುವೆಚ್ಚ ಮಾಡುವುದಾದರೂ ಹೇಗೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರ ಆಪ್ತ ಡಾಕ್ಟರ್ ಡೇವಿಡ್ ಫ್ರಾವ್ಲೆ ಹೇಳಿದ್ದಾರೆ. ಅವರು ಶುಕ್ರವಾರ ಪತ್ನಿ ಶಾಂಭವಿ ಜೊತೆ ಕೊಲ್ಲೂರು ದೇವಳಕ್ಕೆ ಭೇಟಿ ನೀಡಿ ಮೂಕಾಂಬಿಕೆ ದರ್ಶನವನ್ನ ಪಡೆದ ಬಳಿಕ ಮಾಧ್ಯಮಕಾರರೊಂದಿಗೆ ಮಾತನಾಡಿದರು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಮೂರ್ತಿಯನ್ನ ಅನಾವರಣಗೊಳಿಸಿ ಜನರ ಹಣವನ್ನ ದುಂದುವೆಚ್ಚ ಮಾಡಿದ್ದಾರೆಂದು ಆರೋಪಿಸಿ ಪ್ರಧಾನಿ ಮೋದಿಯವರ ಕಾರ್ಯವೈಖರಿ ಖಂಡಿಸಿ ದೇಶದೆಲ್ಲೆಡೆ ವ್ಯಾಪಕ ಟೀಕೆಗಳು ವ್ಯಕ್ತವಾಗುತ್ತಿದ್ದ ಬೆನ್ನಲ್ಲೇ ಡೇವಿಡ್ ಫ್ರಾವ್ಲೆ ಪ್ರಧಾನಿ ಮೋದಿಯವರ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. Well, so far, if we look, there are so many numerous institutions, monuments, airports, memorial, land dedicated to three Nehru dynasty prime ministers. So this is only Sardar Patel getting some of his due back. He's the one who protected and saved the borders of India and had jurisdiction over all the states of India except for Kashmir. So you can see what happened there. So Sardar Patel should be honored. Too many monuments are already there to some of the Nehrus, and too many of the other great independence leaders are in. ಶಬರಿಮಲೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಅವರು ಹೆಚ್ಚಿನದಾಗಿ ಧಾರ್ಮಿಕ ವಿಚಾರಗಳು ಜನರ ನಂಬಿಕೆಗೆ ಬಿಟ್ಟಿರುವಂತದ್ದು. ಈ ವಿಚಾರದಲ್ಲಿ ಕೋರ್ಟ್ ಮಧ್ಯಪ್ರವೇಶ ಮಾಡುವುದಕ್ಕಿಂತಲೂ ಅಲ್ಲಿನ ಜನರೇ ನಿರ್ಧಾರವನ್ನ ಕೈಗೊಳ್ಳುವುದು ಒಳ್ಳೆಯದು. ಯಾವ ರೀತಿಯಲ್ಲಿ ಬದಲಾವಣೆ ಮಾಡಬಹುದು ಎಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಚರ್ಚಿಸಿ ನಿರ್ಧಾರವನ್ನ ಕೈಗೊಳ್ಳುವುದು ಉತ್ತಮ ಎಂದರು. So I don't see why in India, a land of the Hindus that has so many different practices and traditions, that there should be interference in religious practices by so-called secular courts. So Sabrimala should be left to the local people to address, and if they want to make changes in religious or spiritual practices, they should consult the Hindu acharyas and the Hindu shastras. The court's domain is civil law. Religious law should not be for them to interfere. ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಳ್ಳಲು ಮಂಗಳೂರಿಗೆ ಆಗಮಿಸಿದ ಡೇವಿಡ್ ಫ್ರಾವ್ಲೆ ಪತ್ನಿ ಶಾಂಭವಿ ಜೊತೆ ಕೊಲ್ಲೂರು ದೇವಳಕ್ಕೆ ಭೇಟಿ ನೀಡಿದ್ರು. ಈ ವೇಳೆಯಲ್ಲಿ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಸದಸ್ಯ ವಂಡಬಳ್ಳಿ ಜಯರಾಮ್ ಶೆಟ್ಟಿ, ಕಾರ್ಯನಿರ್ವಹಣಾಧಿಕಾರಿ ಎಚ್ ಹಾಲಪ್ಪ, ಬಿಜೆಪಿ ಯುವ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಮಹೇಶ್ ಪೂಜಾರಿ ಮೊದಲಾದವರು ಹಾಜರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.